2 ದಶಕದಿಂದ ಬಿಹಾರದ ಮುಖ್ಯಮಂತ್ರಿಯಾಗಿರುವ ನಿತೀಶ್ ಕುಮಾರ್ ಅವರ ಪಕ್ಷ ಎಂದೂ ಬಹುಮತ ಪಡೆದಿಲ್ಲ. ಅಷ್ಟೇ ಅಲ್ಲ, ಮಿತ್ರ ಪಕ್ಷದಷ್ಟು ಸ್ಥಾನವನ್ನು ಪಡೆದಿಲ್ಲ. ಅಡ್ಡಗೋಡೆಯ ಬೆಕ್ಕು ನಿತೀಶ್ ಕುಮಾರ್ ಆಗ ಬಿಜೆಪಿ ಸರ್ಕಾರ ರಚನೆಯ ಸಮಯದಲ್ಲಾಗಲಿ ಈಗ ವಕ್ಫ್ ಮಸೂದೆ ವಿಷಯದಲ್ಲಾಗಲಿ ತನ್ನತನ ತೋರಿಲ್ಲ. ನಿತೀಶ್ ಕುಮಾರ್ 8ನೆಯ ಬಾರಿ ಬಿಹಾರದ ಮುಖ್ಯಮಂತ್ರಿಯಾಗಿ ಆಳುತ್ತಿದ್ದಾರೆ. ಬೆಕ್ಕು ಆ ಕಡೆಯಾದ್ರೂ ಹಾರಿತು, ಈ ಕಡೆಗಾದ್ರೂ ಹಾರಿತು ಎಂಬುದು ಕೆಲವರ ವಾದ. ಜಯಪ್ರಕಾಶ್ ನಾರಾಯಣರ ಚಳವಳಿಯಿಂದ ಬೆಳಕಿಗೆ ಬಂದ ನಿತೀಶ್ 1985ರಿಂದ ಒಂದಲ್ಲ ಒಂದು ಅಧಿಕಾರದಲ್ಲಿ ಇದ್ದಾರೆ. ಆರ್ಜೆಡಿಯ ಲಾಲು ಪ್ರಸಾದ್ ಯಾದವ್ ಸರ್ಕಾರದಲ್ಲೂ ಮಂತ್ರಿಯಾಗಿದ್ದರು. ಬಿಜೆಪಿಯ ವಾಜಪೇಯಿ ಸರ್ಕಾರದಲ್ಲೂ ಮಂತ್ರಿಯಾಗಿದ್ದರು. 2005ರಲ್ಲಿ ಎನ್ಡಿಎ ಮುಖ್ಯಮಂತ್ರಿ, 2015ರಲ್ಲಿ ಸೋತೆ ಎಂದು ರಾಜೀನಾಮೆಯನ್ನ ನೀಡಿದ್ರು. 2016ರಲ್ಲಿ ದಲಿತ್ ಜೀತನ್ ರಾಮ್ರನ್ನ ತೋಡಿ ಅಡ್ಡ ಹಾದಿಯಲ್ಲಿ ಮುಖ್ಯಮಂತ್ರಿಯಾದರು. 2020ರಲ್ಲಿ ಆರ್ಜೆಡಿ ಕಾಂಗ್ರೆಸ್ ಜೊತೆ ಸೇರಿ ಗೆದ್ದು ಮುಖ್ಯಮಂತ್ರಿಯಾದರು. 6 ತಿಂಗಳಲ್ಲಿ ಬಿಜೆಪಿ ಮಡಿಲಲ್ಲಿ ಮಲಗಿದ್ರು. ಮತ್ತೆ ವಾಪಸ್ ನಾಟಕ ಆಡಿದ್ರು. ಲೋಕಸಭಾ ಚುನಾವಣೆಯಲ್ಲಿ ಜೆಡಿಯು 10ರಷ್ಟು ಸಂಸದರನ್ನ ಹೊಂದಿ ಪ್ರಧಾನಿಯಾಗುತ್ತೇನೆ ಎಂದಿದ್ರು. ಬಳಿಕ ಇಂಡಿಯಾ ಮೈತ್ರಿಕೂಟದ ಪ್ರಧಾನಿ ಆಗುತ್ತೇನೆ ಎಂದರು. ಪಟ್ಟಭದ್ರರು ಕೈಗೊಂಬೆ ಪ್ರಧಾನಿಯನ್ನ ತಯಾರಿಸಿದಂತೆ ನಿತೀಶ್ ಕೈಗೊಂಬೆ ಬೆಕ್ಕು ಮುಖ್ಯಮಂತ್ರಿಯನ್ನ ತಯಾರಿಸಿದ್ದಾರೆ. Every action has a multiple reactions in an industry. Safety is what comes first, and that is what we provide. Induscare Equipments, manufacturers and suppliers of industrial safety equipments. We provide safety equipments like gloves, masks, safety helmets, earplugs, safety belts, safety shoes, gum boots, safety goggles, industrial and medical coveralls, fire protection and arc flash suits, road safety equipments, and all industrial fire and safety accessories. Your safety is our priority. Induscare Equipments, KVSS Bank Building, Koolur, Mangaluru. Call 0824 2458 754.